ಓರ್ವ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಯುವಕ ನನ್ನ ಮಗಳನ್ನ ಅಪಹರಿಸಿದ್ದಾನೆ. ಇದು ಲವ್ ಜಿಹಾದ್ ಷಡ್ಯಂತ್ರವಾಗಿದೆ ಎಂದು ಅಪಹರಣಕ್ಕೊಳಗಾದ ಯುವತಿಯ ತಂದೆ ಗಾಡ್ವಿನ್ ದೇವದಾಸ್ ಅವರು ಆರೋಪಿಸಿದ್ದಾರೆ. ಈ ಬಗ್ಗೆ ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ಗಾಡ್ವಿನ್ ದೇವದಾಸ್ ಅವರು ದೂರನ್ನು ಕೂಡ ದಾಖಲಿಸಿದ್ದಾರೆ. ಉಡುಪಿಯ ಕರಂಬಳಿ ನಿವಾಸಿ ಮೊಹಮ್ಮದ್ ಅಕ್ರಮ್ ಎಂಬವನು ತನ್ನ ಮಗಳನ್ನ ಅಪಹರಿಸಿದ್ದಾನೆ ಎಂದು ಗಾಡ್ವಿನ್ ದೇವದಾಸ್ ದೂರು ನೀಡಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುತ್ತಿದ್ದಂತೆಯೇ ಮೊಹಮ್ಮದ್ ಅಕ್ರಮ್ ಉಡುಪಿ ಉಪ ನೋಂದಾವಣಿ ಕಚೇರಿಯಲ್ಲಿ ವಿಶೇಷ ವಿವಾಹ ತಡೆ ಅರ್ಜಿಯನ್ನ ಸಲ್ಲಿಸಿದ್ದಾನೆ. ಯುವತಿ ಕ್ರೈಸ್ತ ಧರ್ಮಕ್ಕೆ ಸೇರಿದವಳಾಗಿದ್ದು ಕಾಲೇಜಿನಿಂದ ವಾಪಸ್ ಮನೆಗೆ ತೆರಳುವಾಗ ಅಪಹರಿಸಲಾಗಿದೆ ಎನ್ನಲಾಗಿದೆ. ಗಾಡ್ವಿನ್ ದೇವದಾಸ್ ಅವರು ಈ ಹಿಂದೆ ಅಕ್ರಮ್ ಮೊಹಮ್ಮದ್ ವಿರುದ್ಧ ಲೈಂಗಿಕ ಕಿರುಕುಳ ದೂರನ್ನ ನೀಡಿದ್ರು. ಈ ಸೇಡು ತೀರಿಸಿಕೊಳ್ಳಲು ಅಕ್ರಮ್ ಮೊಹಮ್ಮದ್ ನನ್ನ ಮಗಳನ್ನ ಅಪಹರಿಸಿ ಬೆದರಿಸಿ ವಿವಾಹ ನೋಂದಣಿ ಸಹಿ ಹಾಕಿಸಿದ್ದಾನೆ ಎಂದು ದೂರಿನಲ್ಲಿ ದಾಖಲಿಸಿದ್ದಾರೆ. ಕೋಡೆದ ದಿನಟ್ಟು ಕೋಡೆ 27 ತಾರೀಕು ಬೈಯಾಗ ಆಜಿ ಪತ್ತೆಗೆ ಎಲ್ಲ ಬಸ್ ಕುಕ್ಕಿಕಟ್ಟೆ ಬಂದಾಗ ಸಬ್ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ PC ನಗರ ಬರ್ತದೆ ಎನ್ನ ಬಸ್ ಉಂಟದು ಎನ್ನಡ ಮಾಲ್ ಓಲ್ ಜತ್ತಿನ ಪ್ಲೇಸ್ ಮಾಜೂರು ಮಲ್ತಾ ಇವಾಗ ನನ್ನ ಸ್ಟೇಷನ್ ಸಂಬೋದು ನನ್ನ ಮಗಳು 7 ಗಂಟೆ ಬರ್ಕೊಳ್ಳು 7 ಗಂಟೆ ಕಾಲೇಜ್ ಬರ್ಕೊಳ್ಳು ತೀರಾ 7 ಗಂಟೆ ಬಚ್ಚು ಪೂರ ಎನ್ಕ್ವೈರಿ ಮಾಡ್ತದೆ ಟೈಪ್ ಮಾಡ್ತದೆ ಎನ್ನಡ ಸಿಗ್ನೇಚರ್ಗೆ ತಂದೆ ರೆಡ್ ಸಿಗ್ನೇಚರ್ಗೆ ತಂದೆ ಆತೆ ವಿಷಯ. ಮಗಳನ್ನ ನಮ್ಮ ಮುಂದೆ ತಂದು ನಿಲ್ಲಿಸಿ ಎಂದು ಆಟೋ ಚಾಲಕ ಅಪ್ಪ, ನರ್ಸ್, ಉದ್ಯೋಗ ಮಾಡುವ ಅಮ್ಮ ಅಕ್ಷರಶಃ ಬೇಡುತ್ತಿದ್ದಾರೆ. ದಂಪತಿ ಉಡುಪಿಯ ಕೊಡಪೂರಿನವರು. ಫೋಟೋದಲ್ಲಿರುವ ಈಕೆ ಈ ದಂಪತಿಯ ಪುತ್ರಿ ಚೀನಾ. ಕಳೆದೊಂದು ವಾರದಿಂದ ಈಕೆ ಕಣ್ಮರೆಯಾಗಿದ್ದಾಳೆ. ಉಡುಪಿಯ ಕರಂಬಳಿಯ ನಿವಾಸಿ ಮೊಹಮ್ಮದ್ ಅಕ್ರಮ್ ಚೀನಾಳನ್ನ ಅಪಹರಿಸಿದ್ದಾನೆ ಎಂದು ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಮಾರ್ಚ್ 20ಕ್ಕೆ ಯುವತಿ ಕಾಲೇಜಿನಿಂದ ಮನೆಗೆ ವಾಪಸ್ಸು ಸಾಗುತ್ತಿದ್ದಾಗ ಕುಕ್ಕಿಕಟ್ಟೆ ಎಂಬಲ್ಲಿ ಚೀನಾಳನ್ನ ಬಸ್ನಿಂದ ಇಳಿಸಿ ಹಾರಿಸಿಕೊಂಡು ಹೋಗಿದ್ದಾನೆ ಎಂದು ತಾಯಿ ದೂರಿದ್ದಾರೆ. ಹೇಬಿಯಸ್ ಕಾರ್ಪಸ್ ಹಾಕಿರುವ ಕಾರಣ ಚೀನಾ ಮತ್ತು ಅಕ್ರಮ್ ಬೆಂಗಳೂರು ಹೈಕೋರ್ಟ್ಗೆ ಪೊಲೀಸರ ಜೊತೆ ಹಾಜರಾಗಿದ್ದಾರೆ. ಅವಧಿ ಮುಗಿದ ಕಾರಣ ಕೋರ್ಟ್ ವಿಚಾರಣೆಯನ್ನ ಮಂಗಳವಾರಕ್ಕೆ ಮುಂದೂಡಿದೆ. ನಮ್ಮ ಮಗಳು ಮರ್ಯಾದೆಗೆ ಅಂಜಿದ್ದಾಳೆ. ಯುವಕನನ್ನ ವಿಚಾರಣೆಗೆ ಒಳಪಡಿಸಬೇಕು. ಇದರ ಹಿಂದಿರುವ ಜಾಲವನ್ನ ಪತ್ತೆ ಹಚ್ಚಬೇಕು. ಆಕೆಯನ್ನ ಅಪಹರಣ ಕೇಸ್ನಲ್ಲಿ ಕೂಡಲೇ ಬಂಧಿಸಬೇಕು ಮತ್ತು ಮಗಳನ್ನ ಸ್ಟೇಟ್ ಹೋಮ್ಗೆ ದಾಖಲಿಸಬೇಕು ಎಂದು ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ. ನಾನು ಮಾಧ್ಯಮದ ಮುಂದೆ ಬೇಡಿಕೊಳ್ಳುವುದೇನೆಂದರೆ ನನ್ನ ಮಗಳು ಈಗ ಕಿಡ್ನಾಪ್ ಆಗಿದ್ದಾಳೆ. ಕಿಡ್ನಾಪ್ ಆಗಿ 28 ದಿವಸ ಆಯಿತು. 8 ದಿವಸ ಆದರೂ ಕೂಡ ನನ್ನ ಮಗಳನ್ನು ನನ್ನ ಕಣ್ಣು ಮುಂದೆ ತಂದು ಪೊಲೀಸ್ನವರು ತೋರಿಸಲಿಲ್ಲ. ಇದರಲ್ಲಿ ಪೊಲೀಸ್ನವರ ನಿರ್ಲಕ್ಷ್ಯ ಬಹಳ ಉಂಟು. ನಾವು ಎಷ್ಟು ಬೇಡಿಕೊಂಡ್ರೂ ಕೂಡ ನಾವು ಅಂದರೆ ದೊಡ್ಡ ಅಧಿಕಾರಿ ಕೂಡ ನಮ್ಗೆ ಸಿಕ್ಕಿದೆ. ನಾನು ಮಾತಾಡಿದ್ದೇನೆ, ನಿಮ್ಮ ಮಗಳು ಸೇಫ್ ಆಗಿದ್ದಾಳೆ ಒಂದೇ ಮಾತು ಹೇಳ್ತಾರೆ, ಆದರೆ ನಮ್ಮ ಮುಂದೆ ತಂದು ಹಿಡಿಯುವುದಿಲ್ಲ. ನಾನೊಂದು ಮಾನ್ಯ ಗೃಹ ಮಂತ್ರಿ ಹತ್ರ ನಾನು ಬೇಡಿಕೊಳ್ಳೋದು ಇಷ್ಟೇ, ನನ್ನ ಮಗಳನ್ನು ನನ್ನ ಕಣ್ಣ ಮುಂದೆ ತಂದು ನಾನು ನನ್ನ ಮಗಳು ನನ್ನ ಕಣ್ಣ ಮುಂದೆ ತಂದು ಕೊಡಿ ಅಂತ ನಾನು ಗೃಹ ಮಂತ್ರಿ ಹತ್ರ ನಾನು ಬೇಡಿಕೊಳ್ತಿದ್ದೇನೆ, ವಿನಂತಿ ಮಾಡ್ತಿದ್ದೇನೆ. ಆ ಹುಡುಗ ಅಕ್ರಮ್ ಅಂತ ಈ ಹಿಂದೆ ಪೋಸ್ಕೋ ಕೇಸ್ ಆಗಿದೆ ಈ ಹಿಂದೆ. ಅಂದರೆ ಮತ್ತು ಆಮೇಲೆ ಅವನ ಮೊಬೈಲಲ್ಲಿ ಅಶ್ಲೀಲ ಫೋಟೋಗಳು ಅಶ್ಲೀಲ ಫೋಟೋಗಳನ್ನು ಇಟ್ಕೊಂಡು ಇವಳನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ಆ ಬ್ಲ್ಯಾಕ್ ಮೇಲ್ ಹೆದರಿಕೊಂಡು ನನ್ನ ಮಗಳನ್ನು ಪುಸಲಾಯಿಸಿ ಕರ್ಕೊಂಡು ಹೋಗಿದ್ದಾನೆ. ಈಗ 8 ದಿವಸ ಆಯಿತು ನಾವು ಕಿಡ್ನಾಪ್ ಕೇಸ ಕೊಟ್ಟು, ಇನ್ನೂ ಅವರು ಏನೂ ಮಾಡಲಿಲ್ಲ. ನಾವು 7 ದಿವಸ ಕೂಡ ನಾವು ಪೊಲೀಸ್ ಸ್ಟೇಷನ್ನಲ್ಲೇ ಇದ್ದೇವೆ. ನಾವು ದಿವಸ ಹೋಗ್ತೀನಿ. ನಾನು ನನ್ನ ಮಗಳು ಎಲ್ಲಿದ್ದಾಳೆ, ನನ್ನ ಮಗಳಿಗೆ ಒಂದು ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಏನು ಮಾಡಲಿಲ್ಲ. ಪೊಲೀಸ್ನವ್ರಿಗೆ ಎಲ್ಲ ಗೊತ್ತಿದೆ, ಇಲ್ಲೇ ಇದ್ದಾರೆ, ಉಡುಪಿಯಲ್ಲೇ ಇದ್ದಾರೆ, ಸೇಫ್ ಆಗಿದ್ದಾರೆ ಅಂತ ವಿಡಿಯೋ ಎಲ್ಲ ತೋರಿಸ್ತಾರೆ. ನಮಗೆ ಪ್ಲೀಸ್ ನಾನು ಮಾಧ್ಯಮ ಮುಖಾಂತರ ನಾನು ಬೇಡಿಕೊಳ್ತಿದ್ದೇನೆ, ನನ್ನ ಮಗಳನ್ನು ನನ್ನ ಕಣ್ಣು ಮುಂದೆ ತಂದು ಅವಳ ಮಾತು ನಮಗೆ ಅವಳ ಹತ್ರ ನಮ್ಮ ಮುಖಾಮುಖಿಯಾಗಿ ನಾನು ಭೇಟಿಯಾಗಿ ನಾನು ಮಾತಾಡಬೇಕು. ಪ್ಲೀಸ್ ನಾನು ಗೃಹ ಮಂತ್ರಿ ಹತ್ರ ಬೇಡಿಕೊಳ್ಳೋದು ಒಂದೇ. ಅವನು ಕೂಡ ಬೇಲಿಗೆ ಕೂಡ ಅಪ್ಲೈ ಮಾಡಿ ಇಟ್ಟಿದ್ದಾನೆ ಈಗ. ಹೌದು ಅವಳು ನಾವು ಅವನು ಕನ್ವಿನ್ಸ್ ಮಾಡಿ ನಾವು ಮೀಟಾಗಿ ಕನ್ವಿನ್ಸ್ ಮಾಡ್ತೇನೆ ನಾವು ಅವಳಿಗೆ. ಅವನು ಸರಿ ಇಲ್ಲ, ನೀನು 19 ವಯಸ್ಸಿನ ಹುಡುಗಿ, ಅದು ಕೂಡ ಈಗ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಆಗಿದೆ, ಇನ್ನು 2 ವರ್ಷ ಬಾಕಿ ಇದೆ. ಈಗ ಈ ಥರ ಮಾಡಿದರೆ ಅವಳ ಭವಿಷ್ಯ ಏನಾಗುತ್ತೆ? ಅದಕ್ಕೆ ನಾನು ಪ್ಲೀಸ್ ಅವಳು ನನ್ನ ಕಣ್ಣು ಮುಂದೆ ತಂದು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ನನಗೆ ಗೊತ್ತು ನಮ್ಮ ಹೆಂಡತಿಗೆ. ಅವನು ಅಂದರೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡಲ್ಲಿ ಇದ್ದವನು. ಅವನು ಕೆಲಸ ಇಲ್ಲ, ಏನೂ ಇಲ್ಲ.
ಇದೇ ಇದಕ್ಕಿಂತ ಮುಂಚೆ ಕೂಡ ತುಂಬ ಹುಡುಗಿಯರ ಜೊತೆ ಹೋಗಿದ್ದ ಅವನು ಇದು ಅವನ ಕೆಲಸವೇ ಇದೆ ಹುಡುಗಿಯರನ್ನು ಪುಸಲಾಯಿಸುವುದು. ಅದೆಲ್ಲ ನಮಗೆ ಕೇಳಿ ಬಂದಿದೆ. ಅದಕ್ಕೆ ನಾನು ಅವಳನ್ನು ಪ್ಲೀಸ್ ನನ್ನ ಮಗಳನ್ನು ನನ್ನ ಕಣ್ಣ ಮುಂದೆ ತಂದು ಕೊಡಿ ಪ್ಲೀಸ್. ನಾವು ಅಷ್ಟೇ ನಾನು ಬೇಡಿಕೊಳ್ತಿದ್ದೇನೆ. ನನ್ನ ಹೆಸರು ಗಾಡ್ವಿನ್ ಅಂತ, ನಾನು ಹುಡುಗಿಯ ತಂದೆ. ನನ್ನ ಮಗಳನ್ನು ಕಿಡ್ನಾಪ್ ಮಾಡಿ ಹೋಗಿರುವುದೆಂದು ನಾನು 20 ತಾರೀಕಿನಂದು ಉಡುಪಿ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಅದು ಹುಡುಗನ ಹೆಸರು ಅಕ್ರಮ್ ಮೊಹಮ್ಮದ್ ಅಂತ. ಈ ಹುಡುಗನ ಬಗ್ಗೆ ಇದರ ಮುಂಚೆ ನಾನು ಪೋಕ್ಸೋ ದಾಖಲು ಮಾಡಿದ್ದೇನೆ. ಒಂದು 4 ವರ್ಷದ ಹಿಂದೆ ದಾಖಲು ಮಾಡಿದ್ದೇನೆ. ಅದರ ರಿವೆಂಜನ್ನು ಈ ತೆಗೆಯುವುದರಿಂದ ಇವನು ನನ್ನ ಮಗಳನ್ನು ಹೀಗೆ ಮಾಡಿರಬಹುದು. ಯಾಕೆಂದರೆ ನಾನು ಕೇಸ್ ಕೊಟ್ಟದ್ದು 20 ತಾರೀಕಿಗೆ. 20 ತಾರೀಕಿನಿಂದ ಈ ದಿನದ ತನಕ, ಇವತ್ತು 28 ತಾರೀಕು, ಈ ದಿನದ ತನಕ ಪೊಲೀಸ್ ಸ್ಟೇಷನ್ಗೆ ಪ್ರತಿದಿನವೂ ಹೋಗಿ ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಎಲ್ಲ ಅಧಿಕಾರಿಗಳನ್ನು ಕೂಡ ಮೀಟ್ ಆಗಿದ್ದೇನೆ. ಅವರು ಒಂದೇ ಹೇಳೋದು, ನಿಮ್ಮ ಮಗಳು ಮೇಜರ್ ಆಗಿದ್ದಾಳೆ, ಸೊ ಅವಳ ಇಚ್ಛೆಯಿಂದ ಹೋಗಿರಬಹುದು, ನಮ್ಮ ಹತ್ರ ಒಂದು ವಿಡಿಯೋ ಉಂಟು, ಅದನ್ನು ಬೇಕಿದ್ರೆ ನಾವು ತೋರಿಸ್ತೇನೆ ಅಂತ ಹೇಳ್ತಾರೆ. ಆದರೆ ಅದು ವಿಡಿಯೋ ಯಾವಾಗ ಮಾಡಿದ್ದಾರೆ, ಯಾವ ಬಲಾತ್ಕಾರದಿಂದ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಈಗ ನಮ್ಮ ಮಗಳ ಪರಿಸ್ಥಿತಿ ಹೇಗಿದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಸೊ ಅದಕ್ಕಾಗಿ ನನ್ನ ಒಂದೇ ವಿನಂತಿ, ನನ್ನ ಮಗಳನ್ನು ನಮ್ಮ ಎದುರು ತಂದು ನಿಲ್ಲಿಸಿ, ಮತ್ತು ಅವಳ ಇಚ್ಛೆ ಅವಳಿಗೆ ಬಿಟ್ಟದ್ದು ಅಷ್ಟೇ ನಮ್ಮ ರಿಕ್ವೆಸ್ಟ್. ಈ ವಿಷಯವನ್ನು ನಾವು 27 ತಾರೀಕು ತನಕ ನಾವು ಕಾದು ನೋಡಿದ್ವಿ. ಆದರೂ ಪೊಲೀಸ್ನವರು ಏನು ಇದಕ್ಕೆ ಕ್ರಮ ಕೈಗೊಳ್ಳುವುದಿಲ್ಲ ಎಂಬುದಾಗಿ ನಮಗೆ ಮನದಟ್ಟಾಯಿತು. ಆದ್ದರಿಂದ ನಾವು ಹೈಕೋರ್ಟಿಗೆ ಮೊರೆ ಹೋಗಿದ್ದೇವೆ. ಸೊ ಹೈಕೋರ್ಟ್ ಆದೇಶವು ಇವತ್ತು ಬಂದಿದೆ. ಸೊ ಅವರನ್ನು ಆದಷ್ಟು ಬೇಗ ಹಿಡಿದುಕೊಡಬೇಕಾಗಿ ಇವತ್ತು ನಮಗೆ ತಿಳಿದ ಪ್ರಕಾರ ಬೆಂಗಳೂರು ಹೈಕೋರ್ಟಿಗೆ ಅವರು ಹಾಜರಾಗಿದ್ದಾರೆ. ಮೊಹಮ್ಮದ್ ಅಕ್ರಮ್ ಮತ್ತು ನನ್ನ ಮಗಳು ಹಾಜರಾಗಿದ್ದಾರೆ. ಆದರೂ ಯಾಕೆ ಅವರು ಬ್ಯಾಂಗ್ಳೂರಿಗೆ ಹೋಗಿದ್ದಾರೆ? ನಾವು ಕಿಡ್ನಾಪ್ ಕಂಪ್ಲೇಂಟ್ ಮಾಡಿದ್ದು ಉಡುಪಿ ಪೊಲೀಸ್ ಸ್ಟೇಷನ್ಗೆ. ಉಡುಪಿ ಪೊಲೀಸ್ ಸ್ಟೇಷನಲ್ಲಿ ಅವರು ಬರಲಿಲ್ಲ. ಸೊ ಅವರೊಂದಿಗೆ ಉಡುಪಿಯ ಉಚ್ಚ ಪೊಲೀಸ್ ಅಧಿಕಾರಿ ಪ್ರಭು ಅವರೊಂದಿಗೆ ಬಂದಿದ್ದಾರೆ ಎಂದು ತಿಳಿದು ಬಂದಿದೆ. ಸೊ ಈಗ ನಾವು ಅವರು ಪೊಲೀಸ್ ಠಾಣೆಗೆ ಹಾಜರಾದ ನಂತರ ನನ್ನ ಮಗಳು ಎಲ್ಲಿದ್ದಾಳೆ ಎಂದು ಕೇಳಿದರೆ ಅವರು ಏನೂ ಹೇಳ್ತಾ ಇಲ್ಲ. ಅವರನ್ನು ಕಿಡ್ನಾಪ್ ಕೇಸ್ನ ಅಂಡರಲ್ಲಿ ಅರೆಸ್ಟು ಮಾಡಲಿಲ್ಲ, ಅವನಿಗೆ ಕ್ರಮ ಕೈಗೊಳ್ಳಲಿಲ್ಲ. ಸೊ ಇದಕ್ಕಾಗಿ ನಾನು ಬೇಡುವುದೇನೆಂದರೆ, ಗೃಹ ಮಂತ್ರಿಯವರ ಹತ್ರ ನಾನು ಬೇಡಿಕೊಳ್ಳುತ್ತೇನೆ, ನನ್ನ ಮಗಳನ್ನು ಆದಷ್ಟು ಬೇಗ ನನ್ನ ಕಣ್ಣೆದುರಿಗೆ ಬರುವ ಹಾಗೆ ಮಾಡಿ, ನಮಗೆ ಅವಳನ್ನು ನೋಡಿ ಮಾತಾಡುವ ಅವಕಾಶವನ್ನು ಮಾಡಿಕೊಡಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ. ಹಿಂದೆ ಪೋಕ್ಸೋ ಹಾಕಿದ್ದೆ. ಯಾಕೆಂದರೆ ನನ್ನ ಮಗಳು 9th ಸ್ಟ್ಯಾಂಡರ್ಡ್, ಅಂದರೆ ಅವಳಿಗೆ 15 ಇಯರ್ಸ್ ಏಜ್ ಇರುವಾಗ ನಾನು ಮನೆಯಲ್ಲಿ ಒಂದು ಚೈನ್ ಕಳೆದೋಯ್ತು. ಆ ಚೈನ್ ಕಳೆದೋದಿದ್ದು ಯಾಕೆ ಎಂದು ತಿಳಿದಾಗ ಆ ವಿಷಯ ಗೊತ್ತಾಯಿತು. ಆ ಹುಡುಗ ನನ್ನ ಮಗಳ ಹತ್ರ ಒಂದು ಚೈನನ್ನು ತೆಗೆದುಕೊಳ್ಳುವ ಉದ್ದೇಶದಿಂದ ಅವಳನ್ನು ಒಂದು ಕಡೆಗೆ ಕರೆದು, ನಾನು ಪ್ರೀತಿ ಮಾಡ್ತೇನೆ ನಿನ್ನನ್ನು ಎಂದು ಅವಳನ್ನು ಪುಸಲಾಯಿಸಿ ಆ ಚೈನನ್ನು ತೆಗೆದುಕೊಂಡಿದ್ದಾನೆ. ಸೊ ಆ ಚೈನನ್ನು ಹಿಂಪಡೆಯಲಿಕ್ಕೆ ನಾನು ನನ್ನ ತಮ್ಮನ ಮುಖಾಂತರ ಪ್ರಯತ್ನಪಟ್ಟು ಹಿಂಪಡೆದೆವು. ಅದರ ನಂತರ ಇದನ್ನು ಹೀಗೆ ಬಿಟ್ಟರೆ ಆಗುವುದಿಲ್ಲ ಎಂಬುದಾಗಿ ನಾನು ಪೊಲೀಸ್ ಠಾಣೆಗೆ ಹೋದೆ. ಅಲ್ಲಿ ಪೋಕ್ಸೋ ಹಾಕಿ ಕೇಸ್ ಹಾಕಿದೆ. ಸೊ ಆ ಕೇಸ್ನಲ್ಲಿ ಅವಳಿಗೆ ವಿಚಾರಣೆ ಮಾಡುವಾಗ ಆ ಹುಡುಗ ಅವಳನ್ನು ಎಲ್ಲಿಗೆಲ್ಲ ಕರೆದಿದ್ದಾನೆ ಎಂಬುದಾಗಿ ತಿಳಿದು ಬಂತು. ಸೊ ಅದು ಕೇಸ್ನಲ್ಲಿ ಫೈನಲ್ ಆಗಿ ಅವಳು ಹೇಳಿದ್ಲು, ನನಗೆ ಲೈಂಗಿಕವಾಗಿ ಯಾವ ಶೋಷಣೆಯೂ ಆಗಲಿಲ್ಲ ಎಂಬುದಾಗಿ ಮಾತು ಕೊಟ್ಟದಕ್ಕೆ ಅದು ಕೇಸ್ ಅಲ್ಲಿಗೆ ಬಂದಾಯಿತು. ಅದರ ನಂತರ ನನ್ನ ಗಂಡನಿಗೆ ಸುಮಾರು ಫೋನ್ ಕಾಲ್ ಮಾಡಿದ ಆ ಹುಡುಗ, ನಿಮ್ಮ ಮಗಳ ಅಶ್ಲೀಲ ಫೋಟೋ ಉಂಟು ನನ್ನ ಹತ್ರ, ನೀವು ನೋಡಿದರೆ ನೀವು ಕುತ್ತಿಗೆಗೆ ಹಗ್ಗ ಹಾಕ್ಕೊಳ್ತೀರಿ ಆ ಥರ ಎಂಬುದಾಗಿ ಫೋನ್ ಬಂತು. ಅದು ಜನವರಿ 20 ತಾರೀಕಿಗೆ. ಅದು ಯಾವ ಒಂದು
ಇಂಟೆನ್ಷನಲ್ಲಿ ಮಾಡಿದ್ದಾನೆ ಫೋನ್ ಕಾಲ್ ಎಂಬುದಾಗಿ ಗೊತ್ತಿಲ್ಲ. ಅವನು ಫೋನ್ ಕಾಲ್ ಮಾಡಿದ ರೀತಿ ಜಸ್ಟ್ ಒಂದು ಮಿಸ್ ಕಾಲ್ ಕೊಟ್ಟ ನನ್ನ ಗಂಡನಿಗೆ. ಅವರು ವಾಪಸ್ ಕಾಲ್ ಮಾಡಿ ಏನು ಎಂಬುದಾಗಿ ತಿಳಿದಾಗ, ನಿಮ್ಮ ಮಗಳ ಬಗ್ಗೆ ನನಗೆ ನಿಮಗೆ ಮಾಡಿದ್ದಲ್ಲ, ನಾನು ಬೇರೆಯವರಿಗೆ ಮಾಡಬೇಕಿತ್ತು ಎಂಬುದಾಗಿ ಹೇಳಿ ಇಂಡೈರೆಕ್ಟಾಗಿ ಡೈರೆಕ್ಟ್ ವಿಷಯಕ್ಕೆ ಬಂದ. ನಿಮ್ಮ ಮಗಳ ಬಗ್ಗೆ ಅವಳು ಇದ್ದ ಫ್ರೆಂಡ್ಸನ್ನು ಮಾಡಿಕೊಂಡು ಆ ಫ್ರೆಂಡ್ಸ್ನವರು ಸರಿಯಿಲ್ಲ, ಅವರಿಗೆ ಹುಡುಗರ ಟಚ್ ಉಂಟು. ನಿಮ್ಮ ಮಗಳು ನನ್ನ ಮಗಳು ಆ್ಯಕ್ಚುಲಿ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಸೊ ಈ ಹುಡುಗನ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ, ಇವನಿಗೆ ಡ್ರಗ್ಸಿದು ಹವ್ಯಾಸ ಉಂಟು ಮತ್ತು ಗರುಡ ಗ್ಯಾಂಗಲ್ಲಿದ್ದಾನೆ ಅಂತ ಹೇಳ್ತಾರೆ. ಮತ್ತು ಈ ಹುಡುಗ ನನ್ನ ಮಗಳನ್ನು ಕಾಂಟ್ಯಾಕ್ಟ್ ಆಗಿ ಅವಳಿಗೆ ಚಿತ್ರಹಿಂಸೆ ಮಾಡ್ತಿದ್ದ ಎಂಬುದಾಗಿ ನನ್ನ ಮಗಳ ಫ್ರೆಂಡ್ ಒಬ್ಬಳು ನನಗೆ ನಿನ್ನೆ ಕಾಲ್ ಮಾಡಿ ಹೇಳಿದ್ಲು, ಆಂಟಿ ಅವಳು ನಿಮ್ಮನ್ನು ತುಂಬ ಲೈಕ್ ಮಾಡ್ತಾಳೆ, ಆ ಹುಡುಗನನ್ನು ಬಿಡಬೇಕು ಎಂಬುದಾಗಿ ಇದ್ಲು, ನಮ್ಮ ಹತ್ರ ಹೇಳ್ತಿದ್ಲು. ಆದರೆ ಅವನು ಅವಳ ಹಿಂದೆ ಬಿದ್ದಿದ್ದಾನೆ. ಸೊ ನನಗೆ ಇದರಲ್ಲಿ ನನಗೆ ಹೊರಗೆ ಬರಲಿಕ್ಕೆ ಆಗ್ತಾಯಿಲ್ಲ ಎಂಬುದಾಗಿ ನಾನು ಅವಳ ಬಾಯಲ್ಲಿ ಕೇಳಿದೆ ನಿನ್ನೆ. ಸೊ ಅದಕ್ಕಾಗಿ ನಾನು ನಿಮ್ಮ ಹತ್ರ ಬೇಡಿಕೊಳ್ಳುವುದು, ನನ್ನ ಮಗಳ ಇಚ್ಛೆಯನ್ನು, ಅವಳಿಗೆ ಏನಾಗುತ್ತಿದೆ, ಇದು 7-8 ದಿವಸದಲ್ಲಿ ಏನಾಗುತ್ತಿದೆ ಎಂಬುದಾಗಿ ನನಗೆ ಗೊತ್ತಿಲ್ಲ. ಈ ಪೊಲೀಸ್ನವರು ಖಾಲಿ ವಿಡಿಯೋ ತೋರಿಸಿ ಅವಳು ಚೆನ್ನಾಗಿದ್ದಾಳಮ್ಮ, ಅದು ಯಾವುದು ವಿಡಿಯೋ ಎಂಬುದಾಗಿ ಸಹ ನಮಗೆ ಹೇಳ್ತಾ ಇಲ್ಲ. ನಮಗೆ ಒಂದು ಫಾರ್ವರ್ಡ್ ಆಗಿ ಬಂದಿದೆ ಹೇಳ್ತಾರೆ. ಯಾಕೆ ಇವರು, ನಾನು ಕೇಳಿದೆ, ನನ್ನ ಮಗಳನ್ನು ಕಾಂಟ್ಯಾಕ್ಟೇ ಆಗಲಿಕ್ಕೆ ಆಗ್ತಾ ಇಲ್ಲ, ಅವರು ಸ್ವಿಚ್ ಆಫ್ ಮಾಡಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಒಮ್ಮೆ ಹೇಳ್ತಾರೆ ಅವರು ಉಡುಪಿಯಲ್ಲೇ ಇದ್ದಾರಮ್ಮ, ಸೇಫ್ ಆಗಿದ್ದಾರೆ ಎಂಬುದಾಗಿ ನಮಗೆ ಸಮಾಧಾನ ಮಾಡಿಸ್ತಾರೆ. ಸೊ ಇವತ್ತು ಅವರು ಬ್ಯಾಂಗ್ಳೂರಿಗೆ ಬರಬೇಕಾದ್ರೆ ಅವರು ಕಾಂಟ್ಯಾಕ್ಟ್ ಇಲ್ಲದೆ ಒಂದು DYSP ಅವರನ್ನು ಕರ್ಕೊಂಡು ಬರಬೇಕಾದ್ರೆ ಅವರಿಗೆ ಕಾಂಟ್ಯಾಕ್ಟ್ ಇರಬೇಕಲ್ಲ. ಯಾಕೆ ತಂದೆ ತಾಯಿಗೆ ಕಾಂಟ್ಯಾಕ್ಟ್ ಇಲ್ಲ ಎಂಬುದಾಗಿ ಸುಳ್ಳು ಮಾತಾಡ್ತಾರೆ? ಇದೇ ನನ್ನ ಒಂದು ಮಾತು. ನನ್ನ ಹೆಸರು ಮೇರೂಸ್ ಪುಷ್ಪಲತಾ ಅಂತ, ನಾನು ಹುಡುಗಿಯ ತಾಯಿ. ನಾವು ಈ ನನ್ನ ಮಗಳ ವಿಷಯವಾಗಿ ನನ್ನ ಮಗಳ ವಿಷಯವಾಗಿ ಬೇಡಿಕೊಳ್ಳುವುದಕ್ಕಾಗಿ ನಾನು ಪೊಲೀಸ್ ಅಧಿಕಾರಿ SP ಅವರ ಹತ್ರನೂ ಹೋಗಿದ್ದೆ. ಅದು ಹೋದದ್ದು 27ನೇ ತಾರೀಕು, 27-26 ಎಂಬುದಾಗಿ. ಸೊ ಅವರ ಹತ್ತಿರ ಹೋದಾಗ ಅವರು ಒಂದೇ ಹೇಳಿದ್ದು, ನಾನು ನಿಮಗೆ ಹೇಳಲಿಕ್ಕೆ ಬೇಜಾರಾಗ್ತದಮ್ಮ, ನಿಮ್ಮ ಮಗಳು ಇಲ್ಲೇ ಲೋಕಲಲ್ಲಿ ಉಡುಪಿಯಲ್ಲಿ ಇದ್ದಾಳೆ. ಅದಕ್ಕೆ ನಾನು ಹೇಳಿದೆ, ಸರ್ ಅವಳ ಹತ್ರ ಮಾತಾಡಿದ್ದೀರಾ ಎಂಬುದಾಗಿ. ಹೌದಮ್ಮ, ನಾವು ಅವಳ ಹತ್ರ ಡೈರೆಕ್ಟಾಗಿಯೂ ಮಾತಾಡಿ ನೋಡಿದ್ದೇವೆ. ಅವಳು ಹೇಳಿದ್ಲು, ನಾನು ಸೇಫ್ ಆಗಿದ್ದೇನೆ, ನನ್ನ ಅಪ್ಪ ಅಮ್ಮನಿಗೆ ಮೀಟ್ ಆಗಲಿಕ್ಕೆ ಇಲ್ಲ ಎಂಬುದಾಗಿ ಹೇಳಿದಾಳೆ ಎಂಬುದಾಗಿ ಹೇಳ್ತಾರೆ. ಆದರೆ ನಮಗೆ ಯಾವುದೇ ಪ್ರೂಫ್ ಇಲ್ಲ ಇದು ಹೇಳಿದಾಳ ಇಲ್ಲವ ಎಂಬುದಾಗಿ. ಸೊ ನಿಮಗೆ ಕನೆಕ್ಷನ್ ಉಂಟಲ್ಲ ಸರ್, ನಮಗೆ ಒಂದು ಮಾತಾಡಿಸಿ ಅಲ್ಲ ನಮ್ಮ ಮಗಳ ಹತ್ರ, ನಿಮಗೆ ಹಾಗಾದರೆ ಅವಳು ಎಲ್ಲಿದ್ದಾಳೆ ಎಂಬುದಾಗಿ ಗೊತ್ತುಂಟಲ್ಲ ಸರ್, ಒಂದು ನಮ್ಮ ಹತ್ರ ಮಾತಾಡಲಿಕ್ಕೆ ಬಿಡಿಯಲ್ಲ. ನಾನೊಂದು ಮಾತಾಡ್ತೇನೆ, ಮತ್ತು ಯಾವುದೇ ರೀತಿಯ ಮದುವೆಗೆ ಅಬ್ಜೆಕ್ಷನ್ ನಾನು ಮಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆಂದರೆ ನಮ್ಮ ಕಾನೂನಿನಲ್ಲಿ ಅವರು ಹೇಳಿದರು, ನಮ್ಮ ಕಾನೂನಿನಲ್ಲಿ ಮೇಜರ್ ಆಗಿದ್ದರೆ ನಾವು ಅವರಿಗೆ ಸೇಫ್ಟಿ ಕೇಳಿದಾಳೆ ಅವಳು, ಸೊ ನಾವು ಪ್ರೊಟೆಕ್ಷನ್ ಕೊಡಬೇಕು, ಅದನ್ನು ನಾವು ಮಾಡ್ತಿದ್ದೇವಮ್ಮ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ತಂದೆ ತಾಯಿಯಾಗಿ ನಾವು ನಿಮ್ಮ ಹತ್ರ ಕೇಸ್ ಕೊಟ್ಟಿದ್ದೇವೆ ಸರ್, ಅವಳನ್ನು ನಮ್ಮ ಹತ್ರ ಭೇಟಿ ಮಾಡಿಸಿ ಎಂಬುದಾಗಿ. ಸೊ ಮೇಜರ್ ಆಗಿದ್ದರೆ ಅವಳ ಡಿಸಿಷನ್ ಓಕೆ, ತೊಂದರೆ ಇಲ್ಲ. ಆದರೆ ಅವಳನ್ನು ನಮಗೆ ಮೀಟ್ ಮಾಡಿಸೋದು ಇವರ ಕರ್ತವ್ಯವಲ್ಲವ, ಯಾಕೆಂದರೆ ನಾವು ಕೇಸ್ ಕೊಟ್ಟಿದ್ದೇವಲ್ಲ, ಅದನ್ನು ಇವರು ಮಾಡಬೇಕಿತ್ತಲ್ಲ, ಅದು ಇನ್ನೂ ಸಹ ಮಾಡಲಿಲ್ಲ. ಸೊ ಅವರು ನಮಗೆ ಹೇಳಿದರು, ನಿಮ್ಮ ಮಗಳು ಮೇಜರ್ ಆಗಿದ್ದಾಳೆ, ಖುಷಿಯಾಗಿದ್ದಾಳೆ, ನೀವು ಇನ್ನೂ ಹೋಗಿ, ನಿಮಗೆ ಅದು ವಿಡಿಯೋ ನಾನು ತೋರಿಸ್ತೇನೆ, ಟೌನ್ ಪೊಲೀಸ್ ಠಾಣೆಗೆ ಹೋಗಿ, ಇದರಲ್ಲಿ ನಾವು ಎಂತ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ನಮ್ಮ ಲಾ ಪ್ರಕಾರ ನಾವು ಮೇಜರ್ ಇದ್ದವರಿಗೆ ಯಾವುದೇ ಕ್ರಮ ಕೈಗೊಳ್ಳಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಹೇಳಿದರು. ಮತ್ತು ಇನ್ನು ರಿಫಾಜಿದ್ದು ಇನ್ನು ಅವಳಿಗೆ ಇಂಜಿನಿಯರಿಂಗ್ ಕಾಲೇಜಿಗೆ ಹಾಕಿದ ಮೇಲೆ ಅವಳಿಗೆ ಹಾಸ್ಟೆಲ್ಗೆ ನಾವು ಸೇರಿಸಿದ್ವಿ. ಹಾಸ್ಟೆಲ್ಗೆ ಸೇರಿಸಿದ್ದಕ್ಕೆ ಈ ಹುಡುಗ ನಮ್ಮ ಹತ್ರ ಕಾಲ್ ಮಾಡಿ ಅವಳನ್ನು ಹಾಸ್ಟೆಲಲ್ಲಿ ಇಡಬೇಡಿ, ಅವಳು ಬೇರೆಯವರ ಫ್ರೆಂಡ್ಸ್ ಎಲ್ಲ ಮಾಡಿಕೊಂಡು ಕೆಲವರದೆಲ್ಲ ಹೆಸರು ಹೇಳಿದ್ದಾನೆ ಹುಡುಗಿಯರದು, ಆ ಹುಡುಗಿಯರಿಗೆ ಬೇರೆ ಹುಡುಗರದೆಲ್ಲ ಕನೆಕ್ಷನ್ ಉಂಟು, ಸೊ ಅವಳನ್ನು ಅವರೊಟ್ಟಿಗೆ ಬಿಡಬೇಡಿ, ಅವಳು ಹಾಳಾಗ್ತಾಳೆ ಎಂಬುದಾಗಿ ನಮಗೆ ಕಾಲ್ ಮಾಡಿದ. ನಾನು ಅವಳನ್ನು ಪ್ರೊಟೆಕ್ಟ್ ಮಾಡ್ತಿದ್ದೇನೆ, ನಿಮ್ಮ ಕೆಲಸವನ್ನು ನಾನು ಮಾಡ್ತಿದ್ದೇನೆ, ಅವಳಿಗೆ ನಾವು ಅವಳು
ಅವಳಿಗೆ ಯಾರು ತೊಂದರೆ ಮಾಡ್ತಿದ್ದಾರೆ ಆ ಹುಡುಗರಿಗೆ ಹೋಗಿ ನಾನು ಕಾಲೇಜಲ್ಲಿ ಹೊಡೆದಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಯಾವ ಮಟ್ಟಿಗೆ ಇವಳು ಅವನನ್ನು ಪ್ರೊಟೆಕ್ಷನ್ ಮಾಡ್ತಿದ್ದಾನಂದರೆ ಅವಳು ಯಾರೊಂದಿಗೆ ಅಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಇರಲಿಕ್ಕೆ ಬಿಡ್ತಿರ್ಲಿಲ್ಲ, ಯಾರ ಹತ್ರನೂ ಮಾತಾಡಲಿಕ್ಕೆ ಬಿಡ್ತಿರ್ಲಿಲ್ಲ. ಯಾಕೆಂದರೆ ಅವರ ಮುಸ್ಲಿಂ ಹುಡುಗರ ಕನೆಕ್ಷನ್ ಇದ್ದುಕೊಂಡು ಅವರದೇ ಒಂದು ಕಮ್ಯುನಿಟಿ ಮಾಡಿಕೊಂಡಿದ್ದಾನೆ. ಅವಳು ಎಲ್ಲಿ ಹೋದ್ರೂ, ಅವಳು ಯಾರ ಹತ್ರ ಮಾತಾಡಿದ್ರೂ ಕೂಡಲೇ ನನಗೆ ರಿಪೋರ್ಟ್ ಮಾಡಿ ಎಂಬುದಾಗಿ. ಯಾಕೆಂದರೆ ಇವಳ ಫ್ರೆಂಡ್ಸ್ನವರೇ ನಮ್ಮ ಹತ್ರ ಹೇಳಿದರು, ನಾವು ಅವಳಿಗೆ ಬುದ್ಧಿ ಹೇಳಿದ್ವಿ ಆ ಹುಡುಗನೊಟ್ಟಿಗೆ ಹೋಗಬಾರ್ದು ಎಂಬುದಾಗಿ, ಬಟ್ ಅವನು ಅವಳನ್ನು ಬಿಡ್ತಾ ಇಲ್ಲ ಎಂಬುದಾಗಿ ಅವಳು ನಮ್ಮ ಹತ್ರ ಹೇಳಿದಾಳೆ ಆಂಟಿ ಅಂತ ಎಂಬುದಾಗಿ ನಮ್ಮ ಹತ್ರ ಹೇಳಿದ್ದಾರೆ. ಸೊ ಅಲ್ಲಿ ಕಾಲೇಜಲ್ಲಿ ಏನು ನಡೀತದೆ, ಅವಳು ಯಾರೊಂದಿಗೆ ಮಾತಾಡಿದ್ಲು, ಅವಳು ಎಲ್ಲಿ ಹೋಗ್ತಾಳೆ, ಏನು ಮಾಡ್ತಾಳೆ ಅಂತ ಎಲ್ಲವೂ A to Z ಅವನಿಗೆ ವಿಷಯ ಕೊಡುವವರು ಅವನ ಮುಸ್ಲಿಂ ಹುಡುಗರು ಅಲ್ಲಿ ಇದ್ದಾರೆ. ಸೊ ನಾನು ಹೇಳುದು, ಅವನ ಹೆಸರು ರಿಫಾಜ್ ಎಂಬುದಾಗಿ. ಸೊ ಪೊಲೀಸರಿಗೆ ನಾನು ಇದರ ಬಗ್ಗೆ ತಿಳಿಸಿದೆ. ಈ ರಿಫಾಜ್ ಹುಡುಗನ ಫೋನ್ ನಂಬರ್, ಅವನ ಅಡ್ರೆಸ್ ಎಲ್ಲವೂ ಕೊಟ್ಟಿದ್ದೇನೆ. ಮರುದಿವಸ ಹೋಗಿ ಕೇಳಿದರೆ, ಆಯ್ತಮ್ಮ ನಾವು ರಿಫಾಜನ್ನು ಎನ್ಕ್ವೈರಿ ಮಾಡ್ತೇವೆ, ಕರೆದು ಅವರಿಗೆ ಕನೆಕ್ಷನ್ ಉಂಟಾ ಕೇಳಿಸ್ತೇವೆ, ಅವರು ಎಲ್ಲಿದ್ದಾರೆ ಅಂತೇಳಿ ಅವನ ಫೋನ್ ಟ್ರ್ಯಾಕ್ ಮಾಡ್ತೇವೆ ಎಂಬುದಾಗಿ ಹೇಳಿದವರು ಮರುದಿನ ಹೋಗಿ ಕೇಳಿದರೆ ಅವನಿಗೆ ಅವನ ವಕೀಲ ಮಿಸ್ಟರ್ ಅಬ್ದುಲ್ ರೆಹಮಾನ್ ಹೇಳಿದಾನಂತೆ, ಯಾವ ಕಾರಣಕ್ಕಾಗಿದ್ರೂ ಪೊಲೀಸ್ ಸ್ಟೇಷನ್ಗೆ ಹೋಗಬೇಡ ಅಂತ. ಅದಕ್ಕೆ ನಾವು ಹೇಳಿದ್ವಿ, ಪೊಲೀಸ್ ಸ್ಟೇಷನ್ಗೆ ಬರದಿದ್ರೂ ಪರವಾಗಿಲ್ಲ ಸರ್, ಮತ್ತೆಂತ ಮಾಡ್ತೀರಿ ಕೇಳಿದರೆ, ನಾವು ಅವನ ಮನೆಗೆ ಹೋಗ್ತೇವೆ ಅಂತ ಹೇಳಿದ್ದಾರೆ. ಈ ದಿನದ ತನಕವೂ, ಅದು ಹೇಳಿ ಒಂದು 4-5 ದಿವಸ ಆಯಿತು, ಈ ದಿನ ತನಕವೂ ಅವನ ಮನೆಗೆ ಹೋಗಲಿಲ್ಲ, ಅವನ ಹಿಡಿಯುವ ಪ್ರಯತ್ನವೂ ಮಾಡಲಿಲ್ಲ. ಇವರು ನಮಗೇ ಉಪದ್ರ ಮಾಡ್ತಿದ್ದಾರೆ. ಹೈಕೋರ್ಟಿಗೆ ಅಪ್ಲೈ ಮಾಡಿದ ನಂತರ ಈಗ ನಮಗೆ ಉಪದ್ರ ಮಾಡ್ತಿದ್ದಾರೆ. ಮಾಜರಿಗೆ ಬನ್ನಿ, ಮಗಳು ಬೇಡವಾ, ಮಗಳನ್ನು ತರಿಸ್ತೇವೆ ನಾವು, ಮಾಜರಾಗಬೇಕು ಎಂಬುದಾಗಿ ನಮಗೆ ಉಪದ್ರ ಮಾಡ್ತಾರೆ. ಅದೇ ಅಷ್ಟೇ ಅಲ್ಲದೆ ನಮ್ಮ ಹತ್ರ ಟೀಚರ್ಸ್ ಇದೆ ನಂಬರ್ ತಗೊಂಡು ಟೀಚರ್ಸಿಗೆ ಉಪದ್ರ ಮಾಡ್ತಿದ್ದಾರೆ. ಮತ್ತು ಮಕ್ಕಳಿಗೆ ಅವಳ ಫ್ರೆಂಡ್ಸ್ ಕೆಲವು ಹುಡುಗಿಯರಿಗೆ ಕಾಲ್ ಮಾಡಿ ಅವರು ನಮಗೆ ಕೇಳ್ತಿದ್ದಾರೆ, ಅವರು ಪೊಲೀಸರು ಬಂದು ನಮ್ಮ ಹತ್ರ ಉಪದ್ರ ಮಾಡ್ತಿದ್ದಾರೆ ಆಂಟಿ, ನಾವು ಎಂತ ಮಾಡೋದು, ನಮಗೆ ಉಡುಪಿ ಪೊಲೀಸ್ ಸ್ಟೇಷನ್ಗೆ ಕರೀತಿದ್ದಾರೆ, ಕರೆಯದಿದ್ದರೆ ನಮಗೆ ಇಲ್ಲಿ ಕೇಸ್ ದಾಖಲಾಗಬೇಕು, ಕರೆಯದಿದ್ದರೆ ನಾವೇ ಬರ್ತೇವೆ ನಿಮ್ಮ ಹತ್ತಿರ ಅಂತ ಎಂದು ಹೇಳಿದಾರಂತೆ. ಅದಕ್ಕೆ ಇವರು ಹೇಳಿದಾರಂತೆ, ಪೊಲೀಸ್ ನಮಗೆ ಬರಲಿಕ್ಕಾಗೋದಿಲ್ಲ, ನಮಗೆ ಕ್ಲಾಸ್ ಮಿಸ್ ಆಗ್ತದೆ, ನೀವು ನಮ್ಮ ಫೋನನ್ನು ಟ್ರ್ಯಾಕ್ ಮಾಡಿ ಅವಳು ನಮ್ಮ ಹತ್ರ ಎಂತ ಮಾತಾಡಿದಾಳೆ ಎಂಬುದಾಗಿ ಹೇಳಿದ್ದಾರೆ. ಇಲ್ಲ, ನಿಮ್ಮ ಸಿಗ್ನೇಚರ್ ಬೇಕು ಅಂತ ಅವರಿಗೆ ಫೋರ್ಸ್ ಮಾಡ್ತಿದ್ದಾರೆ. ಅಂದರೆ ಇದೆಲ್ಲ ಕಾರ್ಯ ಮಾಡುವುದವರು ಹೈಕೋರ್ಟಿಗೆ ಅಪ್ಲೈ ಮಾಡಿದ ನಂತರ ಮಹಾಜಾರಿಗೋಸ್ಕರ ಈ ಥರ ಮಾಡ್ತಿದ್ದಾರೆ ಎಂಬುದಾಗಿ ನಾನು ನೆನೆಸ್ತಿದ್ದೇನೆ. ಮತ್ತು ನಾನೊಂದು ಹೇಳೋದಂದರೆ, ಈ ಹುಡುಗ ಒಳ್ಳೆಯವನಾಗಿದ್ದರೆ ನಮಗೆ ತೊಂದರೆ ಇರ್ತಿತ್ತು. ಯಾಕೆಂದರೆ ಈ ಮುಸ್ಲಿಮರು ಎಲ್ಲರನ್ನು ನಾನು ದೂರುವುದಿಲ್ಲ, ಒಳ್ಳೆಯವರು ಇದ್ದಾರೆ, ಆದರೆ ಈ ಹುಡುಗನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ. ಅದಕ್ಕೋಸ್ಕರ ನನಗೆ ಒಂದೇ ಮಗು ಇರುವುದು, ಆ ಮಗುವನ್ನು ಗಾಂಜಾದಲ್ಲಿ ಹೋಗುವವನು, ಕೆಲಸ ಇಲ್ಲದವನು, ಈ ಥರ ಬೇರೆ ಹುಡುಗಿಯರೊಟ್ಟಿಗೆ ಮಜಾ ಮಾಡುವವನು, ಕ್ಲಬ್ಬಿಗೆ ಹೋಗುವವನು, ಈ ಥರ ಗರುಡು ಗ್ಯಾಂಗಲ್ಲಿ ಇರುವವನು, ಇಷ್ಟೆಲ್ಲ ನಮಗೆ ಗೊತ್ತಿದ್ದು ನಾವು ಯಾಕೆ ಅವಳನ್ನು ಅಲ್ಲಿ ಬಲಿ ಕೊಡಬೇಕು? ಅವಳಿಗೆ ಜಾಸ್ತಿ ಮೆಚೂರ್ ಆಗಿ, ಅವಳ ಮೈಂಡ್ ಇನ್ನೂ ಸಹ ಅವಳಿಗೆ ಮೆಚೂರ್ ಆಗಲಿಲ್ಲ. ಒಂದು ಏಜ್ ಬಂದಿದ್ದೆ ಕಾನೂನಿನ ಪ್ರಕಾರ, ಹೌದು, ಆದರೆ ಅವಳು ನಮ್ಮ ಮಾತನ್ನು ಮೀರಿ ಹೋಗುವುದಿಲ್ಲ. ಅವಳು ಯಾವ ತೊಂದರೆಗೋಸ್ಕರ ಸಡನ್ಲಿ, ಇದು ಪ್ರೀ ಪ್ಲ್ಯಾನ್ಡ್ ಅಲ್ಲ, ಅವಳು ಕಿಡ್ನಾಪ್ ಆಗೋದು ಇದು ಪ್ರೀ ಪ್ಲ್ಯಾನ್ಡ್ ಅಲ್ಲ. ಅಂದರೆ ಅವರು ಪ್ರೀ ಪ್ಲ್ಯಾನ್ ಮಾಡಿದ್ದಾರೆ, ಅವಳಿಗೆ ಏನೂ ಗೊತ್ತಿಲ್ಲ ಇದರ ಬಗ್ಗೆ. ಅದಕ್ಕೋಸ್ಕರ ನಾವು ಈ ಕಿಡ್ನಾಪ್ ಕೇಸನ್ನು ಹಾಕಿದ್ದೇವೆ. ಮತ್ತು ಮುಸ್ಲಿಮರು ಈಗ ಅವರ ಪವಿತ್ರ ಹಬ್ಬ ಬಂದಿದೆ, ಈ ಸಮಯದಲ್ಲಿ ಇಂಥ ಕಾರ್ಯವನ್ನು ನಡೆಸ್ತಾರಾ, ಇಂಥ ಕೃತ್ಯವನ್ನು ಎಸಗ್ತಾರಾ ಇವರು? ಇಷ್ಟೇ ನನ್ನ ಮನವಿ. ನನ್ನ ಮಗಳು ನನ್ನೊಟ್ಟಿಗೆ ಕಾಂಟ್ಯಾಕ್ಟ್ ಆಗಬೇಕು ಅಷ್ಟೇ. ಶ್ರೀಜಿತ್, V4 ನ್ಯೂಸ್, ಉಡುಪಿ.